ನಮಸ್ಕಾರ ಸ್ನೇಹಿತರೆ. ಬಹುಶಃ ನಾವೆಲ್ಲರೂ ಒಮ್ಮೆಯಾದರೂ ಅಂತ್ಯ ಸಂಸ್ಕಾರಕ್ಕೆ ಹೋಗಬೇಕಾದಾಗ ಮಹಿಳೆಯರನ್ನು ಸ್ಮಶಾನಕ್ಕೆ ಕರೆತರದೆ ಇರುವುದನ್ನು ನಾವು ನೋಡಿದ್ದೇವೆ. ಇದು ಏಕೆ ಎಂಬುದು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಚಿಕ್ಕವರಿದ್ದಾಗ ನಾವು ನಮ್ಮ ಹಿರಿಯರನ್ನು ಕುರಿತು ಈ ಪ್ರಶ್ನೆ ಕೇಳುತ್ತಿರಲಿಲ್ಲ. ಆದರೆ ದೊಡ್ಡವರಾದ ಮೇಲೆ ಸಹ ನೋಡಿದಾಗ ಈ ಸಂಪ್ರದಾಯ ಕೆಲವೊಂದು ಧರ್ಮಗಳಲ್ಲಿ ಹಾಗೆಯೇ ಮುಂದುವರೆದುಕೊಂಡು ಬಂದಿದೆ. ಆದರೆ ಇದಕ್ಕೆ ಧರ್ಮಗಳು ಕಾರಣವಲ್ಲ, ಇದೆಲ್ಲವೂ ಒಂದು ಮೂಢನಂಬಿಕೆ ಅನ್ನುವುದು ಕೆಲವರ ಅಭಿಪ್ರಾಯ. ಇದು ಎಷ್ಟು ಸತ್ಯ ಎಷ್ಟು ನಿಜ ಅನ್ನುವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸ್ನೇಹಿತರೆ, ಒಮ್ಮೆ ಆಲೋಚಿಸಿ ನೋಡಿ. ಕೆಲವು ಪೋಷಕರಿಗೆ ಒಬ್ಬಳೇ ಮಗಳಿದ್ದಾಗ ಆಕೆಗೆ ತಮ್ಮ ಪೋಷಕರ ಎಲ್ಲ ಸಂಸ್ಕಾರಗಳನ್ನು ಮಾಡುವ ಅಧಿಕಾರವನ್ನು ಧರ್ಮಗಳು ನೀಡುತ್ತವೆ. ಆಗ ಆಕೆ ಅದಕ್ಕಾಗಿ ಸ್ಮಶಾನಕ್ಕೂ ಕೂಡ ಬರಬೇಕಾಗುತ್ತದೆ. ಹೀಗೆ ಒಬ್ಬಾಕೆ ಮಾತ್ರ ಬರಬೇಕು ಎಂದು ಎಲ್ಲಿಯೂ ಹೇಳಿಲ್ಲ. ಅಲ್ಲದೆ ಅಸಲಿಗೆ ಮಹಿಳೆಯರು ಸ್ಮಶಾನಕ್ಕೆ ಬರಲೇಬಾರದು ಎಂಬ ಕಟ್ಟುನಿಟ್ಟಿನ ಯಾವ ವಿಧಿಯೂ ಇಲ್ಲ. ವಿಧಿಸಿದ್ದರೆ ಇದರ ಕುರಿತು ತಿಳಿಯದೇ ಇರುವ ಜನರು ಮಾತ್ರ ಈ ನಿಯಮವನ್ನು ಬಲವಂತವಾಗಿ ವಿಧಿಸಿರಬೇಕು. ಹಿಂದಿನ ಕಾಲದಲ್ಲಿ ಮಹಿಳೆಯರಿಗೆ ಪ್ರತ್ಯೇಕವಾದ ಜವಾಬ್ದಾರಿಗಳನ್ನು ನೀಡಲಾಗಿತ್ತು. ಆಗ ಪುರುಷರು ಇಂತಹದೇ ಕಾರ್ಯಗಳನ್ನು ಮಾಡುತ್ತಿದ್ದರು. ಇನ್ನು ಕೆಲವು ಕೆಲಸಗಳನ್ನು ಹೆಣ್ಣು ಮಕ್ಕಳೇ ಮಾಡುತ್ತಿದ್ದರು. ಆದರೆ ಈಗ ಕಾಲ ಬದಲಾಗಿದೆ. ಪುರುಷರು ಮಾಡುವ ಕಾರ್ಯವನ್ನು ಇವತ್ತು ಸ್ತ್ರೀಯರು ಮಾಡುತ್ತಿದ್ದಾರೆ. ಸ್ತ್ರೀಯರು ಮಾಡುವ ಕಾರ್ಯಗಳನ್ನು ಇವತ್ತು ಪುರುಷರು ಮಾಡುತ್ತಿದ್ದಾರೆ. ಇವತ್ತು ಹೆಗಲಿಗೆ ಹೆಗಲಿಟ್ಟು ಹೆಣ್ಣು ಮಕ್ಕಳು ಹಾಗೂ ಪುರುಷರು ಸಮಾನವಾಗಿ ನಡೆದುಕೊಂಡು ಹೋಗುತ್ತಿದ್ದಾರೆ. ಆದರೂ ಸ್ಮಶಾನಕ್ಕೆ ಹೋಗುವ ಈ ತಾರತಮ್ಯ ಇನ್ನೂ ಯಾಕೆ ಇದೆ? ಇದರ ಹಿಂದಿನ ಕಾರಣ ಏನಿರಬಹುದು? ಇವು ನಿಜವಾಗಲೂ ಅನ್ವಯಿಸುತ್ತವೆಯೋ? ವೈಜ್ಞಾನಿಕವಾಗಿ ಇದು ಎಷ್ಟು ಸುಳ್ಳು ಎಷ್ಟು ನಿಜ ಅನ್ನುವುದನ್ನು ಈಗ ನಿಮಗೆ ನಾನು ಹೇಳಕ್ಕೆ ಹೋಗ್ತಾ ಇದ್ದೀನಿ. ಇದು ನಿಜನೋ ಸತ್ಯನೋ ಅನ್ನೋದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಬರೆಯಿರಿ. ಬನ್ನಿ ಸ್ನೇಹಿತರೆ, ಈಗ ಯಾಕೆ ಸ್ತ್ರೀಯರನ್ನ ಸ್ಮಶಾನಕ್ಕೆ ಕರೆದು ತರುತ್ತಿರಲಿಲ್ಲ ಎನ್ನುವುದಕ್ಕೆ ಹಲವಾರು ಕಾರಣಗಳನ್ನು ಹೇಳ್ತಾ ಇದ್ದೀನಿ. ಮೊದಲನೆಯದಾಗಿ ಮನೆ ಸ್ವಚ್ಛಗೊಳಿಸಲು. ಮನೆಯಲ್ಲಿ ಸೂತಕವಾದಾಗ ಮನೆಯ ಮಹಿಳೆಯರು ಮನೆಯಲ್ಲೇ ಉಳಿದು ಮನೆಯ ಶುದ್ಧಿ ಕಾರ್ಯವನ್ನು ಮಾಡುತ್ತಿದ್ದರು. ಹೀಗಾಗಿ ಅವರು ಸ್ಮಶಾನಕ್ಕೆ ಬರಲು ಹಿಂದೇಟು ಹಾಕುತ್ತಿದ್ದರು. ಅಂತ್ಯ ಸಂಸ್ಕಾರ ಮಾಡಿ ಬರುವ ಪುರುಷರಿಗೆ ಸ್ನಾನ ಮಾಡಲು ನೀರು ಮತ್ತು ತಿನ್ನಲು ಆಹಾರವನ್ನು ಸಹ ಸಿದ್ಧಪಡಿಸಲಾಗುತ್ತಿತ್ತು. ಇದೇ ಕಾರಣದಿಂದ ಹಿಂದಿನ ಕಾಲದಲ್ಲಿ ಮಹಿಳೆಯರು ಸ್ಮಶಾನಕ್ಕೆ ಹೋಗುತ್ತಿರಲಿಲ್ಲ. ನಂಬರ್ 2, ಭಯಾನಕ ದೃಶ್ಯಗಳನ್ನು ನೋಡುವುದನ್ನು ತಪ್ಪಿಸಲು. ಶವವನ್ನು ಚಿತೆಯಲ್ಲಿ ಹಾಕಿ ಸುಡುವುದು ಹಾಗೂ ಅಥವಾ ಮಣ್ಣಿನಲ್ಲಿ ಮುಚ್ಚುವುದನ್ನು ನೋಡಲು ಭಯಾನಕವಾಗಿರುತ್ತದೆ. ಅದರಲ್ಲೂ ಚಿತೆಯಲ್ಲಿ ಸುಡುವಾಗ ದೇಹಗಳು ಎದ್ದು ಕೂಡುವ ಸಂದರ್ಭವೂ ಸಹ ಉಂಟು. ಆಗ ಅಕ್ಕಪಕ್ಕದ ಜನ ಆ ಶವವನ್ನು ಹೊಡೆದು ಮತ್ತೆ ಮಲಗಿಸಿ ಸುಡುತ್ತಾರೆ. ಇಂತಹ ಭಯಾನಕ ದೃಶ್ಯಗಳನ್ನು ನೋಡುವುದನ್ನು ತಪ್ಪಿಸಲು ಮಹಿಳೆಯರನ್ನು ಸ್ಮಶಾನಕ್ಕೆ ಕರೆದುಕೊಂಡು ಬರುತ್ತಿರಲಿಲ್ಲ. ಅದರಲ್ಲೂ ಕುಟುಂಬಸ್ಥರನ್ನು ಈ ಸ್ಥಿತಿಯಲ್ಲಿ ತೋರಿಸಲು ಯಾರಿಗೂ ಇಷ್ಟವಿರಲಿಲ್ಲ. ಅದರಲ್ಲೂ ಮಹಿಳೆಯರು ಮಾನಸಿಕವಾಗಿ ಅಷ್ಟೊಂದು ಸ್ಟ್ರಾಂಗ್ ಆಗಿರೋದಿಲ್ಲ. ಅವರ ಹೃದಯವು ತುಂಬ ನಾಜೂಕಾಗಿರುತ್ತದೆ. ಅವರಿಗೆ ಎಲ್ಲಿ ಈ ಆಘಾತ ತಡೆಯಲು ಆಗೋದಿಲ್ಲ ಎಂದು ಹಿಂದಿನ ಕಾಲದಲ್ಲಿ ಹಿರಿಯರು ಸ್ತ್ರೀಯರನ್ನ ಸ್ಮಶಾನಕ್ಕೆ ಕರೆದುಕೊಂಡು ಹೋಗುತ್ತಿರಲಿಲ್ಲ. ನೊಂದ ಜೀವಗಳು. ಮಹಿಳೆಯರು ಎಷ್ಟಾದರೂ ತಾಯಿಯ ಹೃದಯವನ್ನು ಹೊಂದಿದವರು. ಈ ಹೆಣ್ಣು ಮಕ್ಕಳು ಮನಸ್ಸುಗಳು ಬಹುವಾಗಿ ನೊಂದುಕೊಳ್ಳುತ್ತವೆ. ಮನೆಯಲ್ಲಿರುವ ಸದಸ್ಯರು ಸತ್ತರೆ ಅದರಂತೆ ಮನೆ ಮಂದಿ ಚೇತರಿಸಿಕೊಳ್ಳಲು ಹಲವು ದಿನಗಳು ಬೇಕಾಗುತ್ತದೆ. ಹಿಂದೂ ಧರ್ಮದ ಪ್ರಕಾರ ದೇಹವು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಬೇಕು. ಸೌದೆಯಲ್ಲಿ ಸುಡಲು ಇದಕ್ಕೆ 2 ದಿನ ಹಿಡಿಯುತ್ತದೆ. ಅದಕ್ಕಾಗಿ ಮಹಿಳೆಯರು ಮನೆಯಲ್ಲೇ ಕುಳಿತು ಚಿಕ್ಕ ಮಕ್ಕಳಿಗೆ ಊಟ ತಿಂಡಿಯನ್ನು ನೋಡಿಕೊಂಡು ಅವರನ್ನು ನೋಡಿಕೊಳ್ಳುತ್ತಿರುತ್ತಾರೆ. ಮನೆಯಲ್ಲಿಯೇ ಉಳಿದುಕೊಂಡು ಚಿಕ್ಕ ಮಕ್ಕಳಿಗೆ ಊಟ ತಿಂಡಿಯನ್ನು ಮಾಡಿಕೊಂಡು ಅವರನ್ನು ನೋಡಿಕೊಂಡು ಇರುತ್ತಾರೆ. ಜೊತೆಗೆ ಹೆಣ ಸುಡುವಾಗ ಬರುವ ಕೆಟ್ಟ ವಾಸನೆಯನ್ನು ಯಾರೂ ಸಹಿಸುವುದಿಲ್ಲ. ಮಹಿಳೆಯರಿಗಂತೂ ಇದನ್ನು ನೋಡಿದರೆ ಊಟ ತಿಂಡಿ ಕೂಡ ಸೇರುವುದಿಲ್ಲ. ಅದಕ್ಕಾಗಿ ಅವರನ್ನು ಸ್ಮಶಾನಕ್ಕೆ ಕರೆದುಕೊಂಡು ಹೋಗುವ ಸಂಪ್ರದಾಯ ಇರಲಿಲ್ಲ. ದೆವ್ವದ ಕಾಟ. ನಂಬಿಕೆಗಳ ಪ್ರಕಾರ ಮಹಿಳೆಯರಿಗೆ ದೆವ್ವದ ಕಾಟವು ಹೆಚ್ಚು ಕಾಡುತ್ತದೆಯಂತೆ. ಅದರಲ್ಲೂ ಅವರು ಸ್ಮಶಾನಕ್ಕೆ ಹೋದರೆ ಅದರ ಕಾಟ ಹೆಚ್ಚಾಗುತ್ತದೆ. ವಿಶೇಷವಾಗಿ ಕನ್ಯೆಯರಿಗೆ, ಅಂದರೆ ಮದುವೆ ಆಗದೇ ಇರುವವರು.
ಇದರ ಕಾಟ ಹೆಚ್ಚು ತಟ್ಟುತ್ತದೆಯಂತೆ, ಏಕೆಂದರೆ ವಿವಾಹಿತ ಮಹಿಳೆಯರಿಗೆ ಹೋಲಿಸಿದಾಗ ಅವರು ಪವಿತ್ರರು ಎಂದು ಪರಿಗಣಿಸಲಾಗುತ್ತದೆ. ಇದೇ ಕಾರಣ ಕನ್ಯೆಯರಿಗೆ ಅತಿ ಹೆಚ್ಚು ದೆವ್ವದ ಕಾಟ ಇರುತ್ತದೆ. ಈ ಉದಾಹರಣೆ ನೀವು ಕರಿಬಸವೇಶ್ವರ ದೇವಾಲಯ ಅಂದರೆ ಅಜ್ಜಯ್ಯನ ದೇವಸ್ಥಾನದಲ್ಲಿ ನೀವು ನೋಡಬಹುದು. ಇಲ್ಲಿ ಮಹಿಳೆಯರಿಗೆ ಹೆಚ್ಚಾಗಿ ದೆವ್ವದ ಕಾಟ ಇರುತ್ತದೆ, ಜೊತೆಗೆ ಅದರಲ್ಲೂ ಕನ್ಯೆಯರಿಗೆ ದೆವ್ವದ ಕಾಟ ಜಾಸ್ತಿ ಕಾಡೋದು. ಇದೇ ಕಾರಣ ಸ್ಮಶಾನಕ್ಕೆ ಹೆಣ್ಣು ಮಕ್ಕಳನ್ನ, ಅದರಲ್ಲೂ ಅವಿವಾಹಿತ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಿರಲಿಲ್ಲ. ಬೋಳುತಲೆ ಮಹಿಳೆಯರ ಕೂದಲು ದುಷ್ಟ ಶಕ್ತಿಗಳ ಆಗಮವನ್ನು ತನ್ನತ್ತ ಸೆಳೆಯುತ್ತದೆ. ಏಕೆಂದರೆ ಕೂದಲು ಇಲ್ಲದ ಬೋಳುತಲೆಯ ಮಹಿಳೆಯರನ್ನು ನಾವು ನೋಡುವುದಷ್ಟು ಅಪರೂಪವಲ್ಲವೇ. ಇವರ ಕೂದಲನ್ನು ವಾಮಾಚಾರಕ್ಕೆ ಸಹ ಬಳಸಿಕೊಳ್ಳಲಾಗುತ್ತದೆ. ಅದಕ್ಕಾಗಿ ಬೋಳುತಲೆಯ ಹೆಂಗಸರು ಬೇಕಾದರೆ ಸ್ಮಶಾನಕ್ಕೆ ಹೋಗಬಹುದು ಎಂಬ ನಿಯಮ ಕೂಡ ಇದೆ. ನಮ್ಮ ಭಾರತೀಯ ಉಪಖಂಡದಲ್ಲಿ ಮಾನವ ದೇಹಗಳನ್ನು ಪ್ರಕೃತಿಯ ಅಂಶಗಳಾದ ಪಂಚಭೂತಗಳಿಗೆ ಅರ್ಪಿಸಲಾಗುತ್ತದೆ. ಹಿಂದೆ ಮನುಷ್ಯ ಸತ್ತರೆ ಆ ಶವವನ್ನು ತೆಗೆದುಕೊಂಡು ಹೋಗಿ ಇಟ್ಟು ಬರುವ ಪದ್ಧತಿ ರೂಢಿಯಲ್ಲಿತ್ತು. ಈಗಲೂ ಕೆಲವೊಂದು ಧರ್ಮಗಳು ಬುಡಕಟ್ಟು ಜನಾಂಗದವರು ಇದನ್ನು ಮಾಡುತ್ತಾರೆ. ಅಂದರೆ ಅವು ಪ್ರಾಣಿ ಪಕ್ಷಿಗಳಿಗೆ ದೇಹವನ್ನು ದಾನವಾಗಿ ಕೊಡುತ್ತಾರೆ. ಸತ್ತ ಮೇಲೂ ಸಹ ಆ ವ್ಯಕ್ತಿ ಬೇರೆಯವರಿಗೆ ಆಹಾರವಾಗಲಿ ಎನ್ನುವ ಅವರ ಭಾವನೆಯಾಗಿದೆ. ಇಂತಹ ಪದ್ಧತಿಯನ್ನು ನಾವು ಪಾರ್ಸಿ ಜನಾಂಗದಲ್ಲಿ ಇಂದು ಕೂಡ ನಾವು ನೋಡಬಹುದು. ಇನ್ನು ಕೆಲವರು ಭೂಮಿಯಲ್ಲಿ ಸಮಾಧಿ, ನದಿಯಲ್ಲಿ ಬಿಡುವುದು ಮತ್ತು ಮೃತದೇಹವನ್ನು ಸುಡುವುದು ಸರ್ವೇ ಸಾಮಾನ್ಯವಾಗಿದೆ. ಅಂತ್ಯಕ್ರಿಯೆ ಸಂಸ್ಕಾರಕ್ಕೆ ನಿಗದಿತ ಪ್ರದೇಶವಾದ ಸ್ಮಶಾನಗಳಲ್ಲಿ ಮೃತದೇಹಗಳನ್ನು ಸಂಸ್ಕಾರಗೊಳಿಸುವುದು ಸಾಮಾನ್ಯವಾಯಿತು. ಶಿಶುಗಳು, ಯೋಗಿಗಳ, ಸಾಧುಗಳ ದೇಹಗಳನ್ನು ಹೂಳುತ್ತಿರುವ ಪದ್ಧತಿ ತುಂಬ ಕಾಲದಿಂದ ನಡೆಯುತ್ತಾ ಬಂದಿದೆ. ಒಂದೊಂದು ಜಾತಿ ಜನಾಂಗದಲ್ಲೂ ಶವ ಸಂಸ್ಕಾರದ ಆಚರಣೆಗಳು ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನವಾಗಿ ಬರುವುದನ್ನು ನೀವು ನಿಮ್ಮ ಊರುಗಳಲ್ಲಿ ಕೂಡ ನೋಡಬಹುದು. ಏಕೆಂದರೆ ಜನಪದರಲ್ಲಿ ಸತ್ತ ದೇಹವನ್ನು ಪಂಚಭೂತಗಳಿಗೆ ಅರ್ಪಿಸುವ ರೂಢಿ ಇರಲಿಲ್ಲ. ಮಣ್ಣಿನಿಂದ ಬಂದ ಕಾಯ ಮಣ್ಣಿನಲ್ಲೇ ಲೀನವಾಗಬೇಕೆಂಬ ಆಸೆಯು ಅವರದಾಗಿದೆ. ಏಕೆಂದರೆ ಮನುಷ್ಯನಿಗೂ ಮಣ್ಣಿನಿಗೂ ಅವಿನಾಭಾವ ಸಂಬಂಧವಿದೆ. ಶವವೊಂದು ಮಣ್ಣಿನಲ್ಲಿ ಕೊಳೆತರೆ ಮುಂದೆ ಅದು ಫಲವತ್ತಾದ ಭೂಮಿಯಾಗುತ್ತದೆ ಎಂಬ ನಂಬಿಕೆ ಆ ಧರ್ಮದಲ್ಲಿ ಅಥವಾ ಆ ಜಾತಿಗಳಲ್ಲಿ ಇರುತ್ತದೆ. ಒಂದು ವೇಳೆ ವ್ಯಕ್ತಿ ಅಕಾಲ ಮೃತ್ಯುವಿಗೆ ಈಡಾದರೆ, ಆತ್ಮಹತ್ಯೆ ಮಾಡಿಕೊಂಡರೆ, ವಾಸಿಯಾಗದಂತಹ ಕಾಯಿಲೆಯಿಂದ ಸತ್ತರೆ, ಅಂಥ ಸಂದರ್ಭಗಳಲ್ಲಿ ಮಾತ್ರ ಅಂತಹ ಶವಗಳನ್ನು ಹೂತರೆ ದೆವ್ವ ಭೂತಗಳಾಗುತ್ತವೆ ಎಂಬ ಭ್ರಮೆ ಹಿಂದಿನ ಜನರಲ್ಲಿ ಇತ್ತು. ಇದೇ ಕಾರಣ ಯಾವುದೇ ಧರ್ಮಗಳಲ್ಲಾಗಲಿ, ಯಾವುದೇ ಜಾತಿಯಲ್ಲಾಗಲಿ, ಯಾವುದೇ ಪಂಗಡಗಳಲ್ಲಾಗಲಿ ಅಂತಹ ಶವವನ್ನು ಸುಡುತ್ತಿದ್ದರು. ಆದರೆ ಇತ್ತೀಚಿನ ಕಾಲಗಳಲ್ಲಿ ಈ ಪದ್ಧತಿಗಳೆಲ್ಲ ಏರುಪೇರುಗಳಾಗಿವೆ. ಅದರಲ್ಲೂ ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಈ ಪದ್ಧತಿಗಳು ಎಲ್ಲಿಯೂ ಅನ್ವಯ ಆಗುವುದಿಲ್ಲ. ಹಲವಾರು ಸಂಪ್ರದಾಯಗಳನ್ನು, ಹಲವಾರು ಪದ್ಧತಿಗಳನ್ನು ಬೈಪಾಸ್ ಮಾಡಿಯೇ ಇವತ್ತು ಅಂತ್ಯ ಸಂಸ್ಕಾರ ನಡೆಯುತ್ತಾ ಇದೆ. ಹುಟ್ಟು ಅನಿಶ್ಚಿತ, ಸಾವು ನಿಶ್ಚಿತ. ಇದನ್ನು ಅರಿತು ನಾವು ನಡೆಯಬೇಕು. ಅದೇನೇ ಇರಲಿ, ಜೀವನದಲ್ಲಿ ನಾವು ಒಳ್ಳೆಯ ಕೆಲಸಗಳನ್ನು ಮಾಡೋಣ, ಆರೋಗ್ಯವಂತರಾಗಿ ಜೀವನ ಮಾಡೋಣ. ಪದ್ಧತಿಗಳು, ಸಂಪ್ರದಾಯಗಳು ಇದ್ದಿದ್ದೇ ಎಷ್ಟಾಗುತ್ತವೋ ಅಷ್ಟು ನಾವು ಪಾಲಿಸೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.